ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಪುಟ್ಟ ಬಾಲಕಿಯೊಬ್ಬಳು ತನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾಳೆ. ಅಂದಹಾಗೆ ಈ ಪುಟ್ಟ ಬಾಲಕಿ ಹೆಸರು ದಿಶಾ. ಪುತ್ತೂರಿನ ವಿವೇಕಾನಂದ ಸ್ಕೂಲ್ನ 3ನೇ ತರಗತಿ ವಿದ್ಯಾರ್ಥಿನಿಯಾದ ಈಕೆ ಡಾಕ್ಟರ್ ಅನಿಲಾ ಮತ್ತು ದೀಪಕ್ ಶೆಟ್ಟಿ ದಂಪತಿಗಳ ಪುತ್ರಿ. ಕೋವಿಡ್ ಹಿನ್ನೆಲೆಯಲ್ಲಿ ದಿಶಾಳ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುವುದಕ್ಕೆ ಪೋಷಕರು ನಿರ್ಧಾರ ಮಾಡ್ತಾರೆ. ಕೋವಿಡ್ನಿಂದ ತತ್ತರಿಸಿ ಬಡವರ ಬವಣೆಗಳನ್ನು ಮಾಧ್ಯಮಗಳ ಮೂಲಕ ಅರಿತಿದ್ದ ಬಾಲಕಿ ದಿಶಾ 10,000 ಪಿಗ್ಮಿ ಹಣವನ್ನು ಸ್ವಯಂ ಬಡ ರೋಗಿಗಳ ಚಿಕಿತ್ಸೆಗೆ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾಳೆ. ಪುತ್ತೂರಿನ ಖ್ಯಾತ ಸರ್ಜನ್ ಡಾಕ್ಟರ್ ಎಂ.ಕೆ. ಪ್ರಸಾದ್ ಅವರಿಗೆ ಹಣವನ್ನು ಹಸ್ತಾಂತರ ಮಾಡುವ ಮೂಲಕ ಬಡ ರೋಗಿಗಳ ಚಿಕಿತ್ಸೆಗೆ ಉಪಯೋಗಿಸಿಕೊಳ್ಳುವಂತೆ ತಿಳಿಸಿದ್ದಾಳೆ. ಇದೀಗ ಈ ಪುಟ್ಟ ಪೋರಿಯ ವಿಶಾಲ ಮಾನವೀಯ ಹೃದಯಕ್ಕೆ ಜನರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. Dr. Johnson and diabetes. Happy birthday. Give it to doctor's hand. Right. And the poor friend also. Indira Pandike. Oh, and dollar piggy bank. Piggy bank. Hospital. Sorry, piggy bank. So today she wants to contribute her piggy bank to more patients. She's displaying it and it will reach to government of India. Yes. ಏರೆಗೆ ಗೊತ್ತಾ ಡಾಕ್ಟರ್ ಏರೆಗಾಗಲ್ಲ ಪುವರ್ ಪೇಷಂಟ್ಗೆ ಎಲ್ಲ ಪಿಗ್ಗಿ ಬ್ಯಾಂಕ್ ಅಂತ Piggy bank. ಮೈ ಪಿಗ್ಗಿ ಬ್ಯಾಂಕ್ to poor patients. Poorest of the poor. ಇವತ್ತು ನನ್ನ ಬರ್ಡೇ ಮತ್ತು ಡಾಕ್ಟರ್ಸ್ ಡೇ ಕೂಡ. ನನ್ನ ಬರ್ಡೇಯಲ್ಲಿ ನಾನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಿಲ್ಲ. ಸೊ ನಾನು ನನ್ನ ಪಿಗಿ ಬ್ಯಾಂಕನ್ನು ಡಾಕ್ಟರಿಗೆ ಕೊಟ್ಟು ಪೋರ್ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡಿಸ್ತೇನೆ. ಕೋವಿಡ್ನ ಈ ಸಂಕಷ್ಟದ ಅವಧಿಯಲ್ಲಿ ನಮ್ಮ ದೇಶದಾದ್ಯಂತ ಹಗಲು ರಾತ್ರಿ ಅವಿರತವಾಗಿ ತನ್ನ ಮನೆ ಸಂಸಾರ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ನಮ್ಮ ದೇಶ ಸೇವೆಯಲ್ಲಿ ನಿರತರಾಗಿರುವಂತಹ ಎಲ್ಲ ಡಾಕ್ಟರ್ಸ್ಗಳಿಗೆ, ದೇವತಾ ಸಮಾನ ಡಾಕ್ಟರ್ಸ್ಗಳಿಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯ ವತಿಯಿಂದ ಕರ್ನಾಟಕದ ಎಲ್ಲ ಜನೌಷಧಿ ಕೇಂದ್ರದ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ನಾವು ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನನ್ನ ಮಗಳ ಬರ್ತ್ಡೇ ಕೂಡ. ಆ ಬರ್ತ್ಡೇಗೆ ಒಂದು ಮೀನಿಂಗ್ ಕೊಡೋದಕ್ಕೋಸ್ಕರ ನಮ್ಮ ಪುತ್ತೂರಿನ ಹೆಸರಾಂತ ಸರ್ಜನ್ ವೈದ್ಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರ ಜೊತೆಗೆ ಕೇಕ್ ಕಟ್ ಮಾಡಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯೋದೇ ಒಂದು ಮೀನಿಂಗ್ಫುಲ್ ಅಂತ ಅನ್ನಿಸ್ತು. ಅದರ ಜೊತೆಗೆ ಕಳೆದ 1 ವರ್ಷದಿಂದ ಅವಳ ಪಿಗ್ಗಿ ಬ್ಯಾಂಕ್ ಒಂದು ಬಾಕ್ಸಲ್ಲಿ ನಾವೆಲ್ಲ ಕೊಟ್ಟಂತಹ ಮನೆಯವರು ಕೊಟ್ಟಂತಹ ಹಣವನ್ನು ಹಾಕಿಡ್ತಾ ಇತ್ತು. ಹರ್ಸೆಲ್ಫ್ ಅವಳೇ ಈ ಸಲದ ಸೆಲೆಬ್ರೇಷನ್ ಮಾಡೋದು ಬೇಡ, ನನ್ನ ಈ ಹಣವನ್ನು ಪುವರ್ ಪೇಷಂಟ್ಗಳಿಗೆ ಅಥವಾ ಹೌಸ್ಲೆಸ್ ಯಾರಾದರೂ ನಾವು ಕೊಡೋಣ ಅಮ್ಮ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿ ಅವಳನ್ನು ಕರ್ಕೊಂಡು ಬಂದು ಡಾಕ್ಟರ್ ಪ್ರಸಾದ್ ಭಂಡಾರಿಯವರ ಮೂಲಕ ಯಾರಾದರೂ ಪುವರ್ ಪೇಷಂಟಿಗೆ ತಲುಪಲಿ ಅನ್ನುವಂತಹ ನಮ್ಮ ಉದ್ದೇಶ. ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಸಂದೇಶ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ನಾವು ನೀಡಿದಲ್ಲಿ ಸಣ್ಣಂದ್ರಿಂದ ದೇಶ ಸೇವೆ ಮಾಡುವಂತಹ ಸಂಕಷ್ಟದ ಅವಧಿಯಲ್ಲಿ ಎಲ್ಲರಿಗೂ ಸಹಕಾರ ಮಾಡುವಂತಹ ಮನೋಭಾವನೆ ಮಕ್ಕಳಲ್ಲಿ ಹುಟ್ಟಿಕೊಳ್ಳಲಿ ಎನ್ನುವಂತಹ ಉದ್ದೇಶ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದ.